ಕೊರಟಗೆರೆ ಪಟ್ಟಣದ ತಾಲೂಕು ಆಡಳಿತ ಕಚೇರಿ ಪಕ್ಕದಲ್ಲಿರುವ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗೆ ಸುಮಾರು 4 ತಿಂಗಳಿನಿಂದ ವೇತನ ನೀಡಿಲ್ಲ. ಮಾತ್ರವಲ್ಲದೆ ಆಹಾರ ಸಾಮಗ್ರಿ ಕೂಡ ಸರಬರಾಜು ಮಾಡುತ್ತಿಲ್ಲವೆಂದು ಸಿಬ್ಬಂದಿ ವರ್ಗ ಕ್ಯಾಂಟೀನ್ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದರು. 5 ವರ್ಷಗಳ ಹಿಂದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆರಂಭವಾದ ಇಂದಿರಾ ಕ್ಯಾಂಟೀನ್ಗಳು ಕಡಿಮೆ ಬೆಲೆಯಲ್ಲಿ ಸಾರ್ವಜನಿಕರ ಹಸಿವು ನೀಗಿಸುತ್ತಿತ್ತು. ಕ್ಯಾಂಟೀನ್ ಮುಂದೆ ಜನರ ಉದ್ದುದ್ದ ಸಾಲುಗಳಿದ್ದವು. ಅಪಾರ ಸಂಖ್ಯೆಯಲ್ಲಿ ಜನರು ಇದರ ಸದುಪಯೋಗ ಪಡೆಯುತ್ತಿದ್ದರು. ರೈತರು, ಶಾಲಾ ಮಕ್ಕಳು, ಆಟೋ ಚಾಲಕರು ಸೇರಿದಂತೆ ಸಾರ್ವಜನಿಕರಿಗೆ ಕ್ಯಾಂಟೀನ್ ಸಹಕಾರಿಯಾಗಿತ್ತು. ಆದರೆ ಇತ್ತೀಚೆಗೆ ಇಂದಿರಾ ಕ್ಯಾಂಟೀನ್ ಚಿತ್ರಣ ಬದಲಾಗಿದೆ ಎಂದು ಧರಣಿ ನಿರತರು ಬೇಸರ ವ್ಯಕ್ತಪಡಿಸಿದರು. ಕೊರಟಗೆರೆ ಪಟ್ಟಣದ ತಾಲೂಕು ಕಚೇರಿಯ ಬಳಿಯಲ್ಲಿರುವ ಇಂದಿರಾ ಕ್ಯಾಂಟೀನ್ ನಡೆಸಲು ಗುತ್ತಿಗೆ ಪಡೆದ ಬೆಂಗಳೂರು ಮೂಲದ ಗುತ್ತಿಗೆದಾರ ಕೊರಟಗೆರೆ ಪಟ್ಟಣದ ಇಂದಿರಾ ಕ್ಯಾಂಟೀನ್ಗೆ ಕಳೆದ 8 ತಿಂಗಳಿನಿಂದ ಸಮರ್ಪಕವಾಗಿ ಆಹಾರ ಸಾಮಗ್ರಿಗಳನ್ನು, ತರಕಾರಿಗಳನ್ನು ಸರಬರಾಜು ಮಾಡದೆ, ಸಿಬ್ಬಂದಿಗಳಿಗೆ 4 ತಿಂಗಳಿನಿಂದ ವೇತನ ನೀಡದೆ, ಸಿಬ್ಬಂದಿ ಸ್ಥಳೀಯ ಅಂಗಡಿ ಮಾಲೀಕರಿಂದ ಖರೀದಿಸಿದ ಸಾಮಗ್ರಿಗಳ ಹಣ ನೀಡದೆ ಕಣ್ಮರೆಯಾಗಿದ್ದಾರೆಂದು ಧರಣಿ ನಿರತ ಸಿಬ್ಬಂದಿ ದೂರಿದರು. ವೇತನವಿಲ್ಲದೆ ನಾವು ಕಷ್ಟಕ್ಕೆ ಸಿಲುಕಿದ್ದು, ವೇತನಕ್ಕಾಗಿ ಗುತ್ತಿಗೆದಾರರಿಗೆ ಕರೆ ಮಾಡಿದರೆ ಗುತ್ತಿಗೆದಾರರು ಕರೆ ಸ್ಥಗಿತಗೊಳಿಸಿರುತ್ತಾರೆ ಎಂದು ಧರಣಿ ನಿರತ ಸಿಬ್ಬಂದಿ ದೂರಿದ್ದು, ಬಾಕಿ ವೇತನ ನೀಡುವವರೆಗೂ ಧರಣಿ ನಡೆಸುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೊರಟಗೆರೆ ಇಂದಿರಾ ಕ್ಯಾಂಟೀನ್ನಲ್ಲಿ 8 ಮಂದಿ ಸಿಬ್ಬಂದಿ ಕೆಲಸ ಮಾಡಬೇಕಾಗಿದ್ದು, ಆದರೆ ಗುತ್ತಿಗೆದಾರರು ಕೇವಲ 4 ಮಂದಿಯನ್ನು ನೇಮಕ ಮಾಡಿಕೊಂಡಿದ್ದಾರೆ. 8 ಮಂದಿ ಸಿಬ್ಬಂದಿಗಳ ಕೆಲಸ ಕೇವಲ 4 ಮಂದಿ ಮಾಡುತ್ತಿದ್ದು, ಕಳೆದ 5 ವರ್ಷಗಳಿಂದ ಇದೇ ರೀತಿ ನಡೆಯುತ್ತಿದೆ. ಪ್ರತಿ ತಿಂಗಳು ಸರ್ಕಾರದಿಂದ 8 ಮಂದಿ ಸಿಬ್ಬಂದಿಗೆ ವೇತನ ಬಿಲ್ ಮಾಡುತ್ತಿದ್ದಾರೆ ಎಂದು ಮಾಹಿತಿ ನೀಡಿದ್ದು, ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ತಹಶೀಲ್ದಾರ್ ನಹಿದಾ ಜಂಜಂ ಮಾತನಾಡಿ, ವಿಷಯ ತಿಳಿದ ತಕ್ಷಣ ನಾನು ಖುದ್ದು ಭೇಟಿ ನೀಡಿ ಎಲ್ಲವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ್ದು, ಕಾಂಟ್ರಾಕ್ಟರ್ ನಿಖಿಲ್ ರವರಿಗೆ ದೂರವಾಣಿ ಮೂಲಕ ಕರೆ ಮಾಡಿ 1 ವಾರದೊಳಗೆ ಸಿಬ್ಬಂದಿಗಳಿಗೆ ವೇತನವನ್ನು ನೀಡಬೇಕೆಂದು ತಿಳಿಸಿದ್ದೇನೆ. ಇನ್ನು ಮುಂದೆ ಇಂದಿರಾ ಕ್ಯಾಂಟೀನ್ಗೆ ಬರುವ ಪ್ರತಿಯೊಬ್ಬರಿಗೂ ಗುಣಮಟ್ಟದ ಆಹಾರವನ್ನು ನೀಡಬೇಕೆಂದು ತಿಳಿಸಿದ್ದೇನೆ ಮತ್ತು ಕಾಂಟ್ರಾಕ್ಟರ್ ನಿಖಿಲ್ಗೆ ನೋಟಿಸ್ ನೀಡುವಂತೆ ಈಗಾಗಲೇ ಆದೇಶಿಸಿದ್ದೇನೆ ಎಂದು ತಿಳಿಸಿದರು. ದಲಿತ ಮುಖಂಡ ಜಟ್ಟಿ ಅಗ್ರಹಾರ ನಾಗರಾಜು ಮಾತನಾಡಿ, ತಾಲೂಕಿನ ಬಡ ಜನತೆಯ ಹಸಿವು ನೀಗಿಸುತ್ತಿದ್ದ ಇಂದಿರಾ ಕ್ಯಾಂಟೀನ್ಗೆ ಗುತ್ತಿಗೆದಾರ ಸಮರ್ಪಕವಾಗಿ ಆಹಾರ ಸಾಮಗ್ರಿಗಳನ್ನು ಸರಬರಾಜು ಮಾಡದೆ ಹಾಗೂ ಸಿಬ್ಬಂದಿಗೆ ವೇತನ ನೀಡದೆ ಪಟ್ಟಣ ಪಂಚಾಯಿತಿಯಿಂದ ಸಂಪೂರ್ಣ ಬಿಲ್ ಪಡೆದಿದ್ದು, ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಂಡು ಸಿಬ್ಬಂದಿಗೆ ವೇತನ ಕೊಡಿಸಬೇಕು ಮತ್ತು ಕ್ಯಾಂಟೀನ್ ಪ್ರಾರಂಭಿಸುವಂತೆ ಅವರು ಆಗ್ರಹಿಸಿದ್ರಲ್ಲದೆ, ಗುತ್ತಿಗೆದಾರ ಮಾತಿಗೆ ತಪ್ಪಿದರೆ ಸಿಬ್ಬಂದಿಯೊಂದಿಗೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಕಾವ್ಯ ರಮೇಶ್ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿ, ಪಟ್ಟಣ ಪಂಚಾಯಿತಿ ವತಿಯಿಂದ ಗುತ್ತಿಗೆದಾರರಿಗೆ ಯಾವುದೇ ಬಿಲ್ ಬಾಕಿ ಇಲ್ಲ. ಇಂದಿರಾ ಕ್ಯಾಂಟೀನ್ನಿಂದ ಸಾರ್ವಜನಿಕರಿಗೆ ತೊಂದರೆಯಾಗಬಾರದು ಎಂಬ ದೃಷ್ಟಿಯಿಂದ ಕಾಲಕಾಲಕ್ಕೆ ಸರಿಯಾಗಿ ಬಿಲ್ ಪಾವತಿಸಲಾಗಿದೆ. ಸಿಬ್ಬಂದಿಗೆ ವೇತನ ನೀಡಿಲ್ಲ ಎಂಬ ವಿಷಯ ತಿಳಿದು ಗುತ್ತಿಗೆದಾರರಿಗೆ ದೂರವಾಣಿ ಮಾಡಿದರೆ ಗುತ್ತಿಗೆದಾರ ದೂರವಾಣಿ ಸ್ವೀಕರಿಸುತ್ತಿಲ್ಲ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ವರದಿ ಮಾಡಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುವುದಾಗಿ ತಿಳಿಸಿದರು. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ಇಂದಿರಾ ಕ್ಯಾಂಟೀನ್ ಮುಂದೆ ಏನು ಸಿಬ್ಬಂದಿ ವರ್ಗದವರೆಲ್ಲ ಪ್ರೊಟೆಸ್ಟ್ ಕೂತಿದ್ರು. ನಾವು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಗೊತ್ತಾಗುತ್ತೆ, ಅವ್ರಿಗೆ 5 ತಿಂಗಳಿಂದ ಸಂಬಳ ಬರ್ತಾ ಇಲ್ಲ. ಇವತ್ತು 1 ತಿಂಗಳದೇನೋ ಕ್ರೆಡಿಟ್ ಮಾಡಿದ್ದಾರೆ ಅಂತ. ಇನ್ನು 4 ತಿಂಗಳದ್ದು ಸಂಬಳ ಬಾಕಿ ಇತ್ತು. ಅವರು ಮ್ಯಾನೇಜರ್ ಯಾರಿದ್ದಾರೋ ಅವ್ರಿಗೆ ಕನ್ಸರ್ನ್ ಮ್ಯಾನೇಜರ್ ಫೋನ್ ಮಾಡಿ ಮಾತಾಡಿದಾಗ ಅವರು ಇನ್ನು 1 ವಾರದಲ್ಲಿ ಅವ್ರದ್ದು ಏನೇನು ಇದೆ ಸೆಟಲ್ಮೆಂಟ್ ನಾವು ಕ್ಲಿಯರ್ ಮಾಡ್ತೀವಿ, ಕಂಪ್ಲೀಟ್ ಡಿಸ್ಟಿಕ್ ಇಶ್ಯೂ ಅಂತ ಹೇಳಿದ್ದಾರೆ. ಜೊತೆಗೆ ಏನೋ ಅಡುಗೆ ಮಾಡೋದಕ್ಕೆ ರೇಷನ್ ಏನು ಇರಲಿಲ್ಲ, ಅದ್ರ ಬಗ್ಗೆ ಈಗ ನಾವು ಅವ್ರಿಗೆ ಮಾತಾಡಿದ ತಕ್ಷಣ ಇವತ್ತು ವೆಂಡರ್ ಹತ್ರ ಕಳಿಸಿ ನಾವು ಅವ್ರಿಗೆ ಹೇಳಿ ನಾಳೆಯಿಂದನೇ ಇನಿಷಿಯೇಟ್ ಮಾಡ್ತೀವಿ ಅಂತ ಅಂದಿದ್ದೀವಿ. ನಾಳೆಯಿಂದ ಪ್ರಾಪರಾಗಿ ವಿಷಯ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಮಾಡ್ತಿದ್ದಾರೆ ಅಂತ ಹೇಳಿ ಎಲ್ಲ ಬಂದಿದ್ರು ಪಟ್ಟಣ ಪಂಚಾಯತಿ ಕೂಡ. ಯಾಕೆ ಬರ್ತಿದ್ದಾರೆ ಅಂದರೆ, ಇಂದಿರಾ ಕ್ಯಾಂಟೀನ್ಗೆ ಏನು ರೇಷನ್ ಏನು ಕೊಡ್ತಿಲ್ಲ, ಸಂಬಳ ಕೊಡ್ತಿಲ್ಲ, ನಾವು ಮುಚ್ತಾ ಇದ್ದೀವಿ ಅಂತೇಳಿ ಬಂದು ಹೇಳ್ತಾ ಇದ್ದೆ ನಮ್ಮ ಆಫೀಸಿಗೆ ಕೂಡ. ನಮ್ಮ ಪಟ್ಟಣ ಪಂಚಾಯತಿ ವತಿಯಿಂದ ಯಾವುದೇ ಬಿಲ್ ಕೂಡ ಏನು ಪೆಂಡಿಂಗ್ ಇಟ್ಟಿಲ್ಲ. ನಾವು ಹೈಯರ್ ಅಧಿಕಾರಿಗಳಿಗೆ ಏನು ಕಳಿಸ್ಬೇಕೋ ಎಲ್ಲ ಕೂಡ ಕಳಿಸಿದ್ದಾರೆ. ಈಗ ಏನು ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟ. ಅಧಿಕಾರಿಗಳ ಬಂದು ಅದೇನು ಹೇಳ್ತಾರೆ ಅದನ್ನು ದಯವಿಟ್ಟು ಅವ್ರನ್ನೂ ಕರೆಸಿ ಹೇಳಬೇಕು ಅಂತ ಕೇಳ್ತೀನಿ. 7-8 ತಿಂಗಳಿಂದ ಸ್ಯಾಲ್ರಿ ಕೊಟ್ಟಿಲ್ಲ ಅಂತ ಫೋನ್ ಮಾಡಿದೆ, ಕಾಂಟ್ರಾಕ್ಟರಿಗೆ ಕೂಡ ಫೋನ್ ಮಾಡಿದ್ದೀನಿ, ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವ್ರು ಹೆಂಗೆ ಮಾಡ್ತಾರೆ, ರೇಷನ್ ಇಲ್ಲ ಏನಿಲ್ಲ, ಹೆಂಗೆ ಮಾಡೋಕ್ಕಾಗುತ್ತೆ? ಅದು ಮಾಡಿರೋ ಉದ್ದೇಶ ಏನು ಹೇಳಿ, ಬಡ ಜನಗಳಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಇವ್ರು ರೇಷನ್ನೇ ತಂದಾಕ್ದಲ್ಲ ಅವ್ರಿಗೆ ಸಂಬಳ ಕೊಡ್ದಲ್ಲೇ ಮಾಡಿರಿ ಅಂದರೆ ಅದು ಹೆಂಗೆ ಮಾಡೋಕ್ಕೆ ಸಾಧ್ಯ? ನಂಬ್ಕೊಂಡು ನಾವು ಜೀವನ ಮಾಡೋದು ಸರ್. ಮಕ್ಕಳಿಗೆ ರೇಷನ್ ತೊಗೊಂಡೋಗಿ ಅವ್ರ ಹತ್ರ ಸಾಲ ಮಾಡಿ ನಮ್ಮ ಮನೆಗೆ ಬಂದು ಕ್ಯಾಂಟೀನ್ ಹತ್ರನೇ ಬಂದು ಬೆಳಿಗ್ಗೆ ಬೈದು ಹೋಗೋರೆ. ನಾನು ಹೆಂಗೆ ಜೀವನ
ಇದನ್ನೇ ನಂಬ್ಕೊಂಡು ನೀವು ಏನಕ್ಕೋಸ್ಕರ ಕೆಲಸಕ್ಕೆ ಬರಬೇಕು ಇಲ್ಲಿ ಸಂಬಳನೇ ಕೊಡ್ತಾಯಿದ್ರೆ ಎಲ್ಲಾದರೂ ಹೋಗಿ ಕೆಲಸ ಮಾಡಿದ್ರೆ ಆಗ್ತಿದೆ. ಇದು ಸಿಮೆಂಟ್ ಅವರ ಕೆಲಸ ಮಾಡಿದ್ರೆ ಒಂದು ದಿವಸ 500 ರೂಪಾಯಿ ಕೊಡ್ತಾರೆ. 300 ರೂಪಾಯಿಗೋಸ್ಕರ ನಾವು ಇಷ್ಟು ವರ್ಷದಿಂದ ಕೆಲಸ ಮಾಡಿದ್ರು ಯಾವುದೇ ಫೆಸಿಲಿಟಿ ಇಲ್ಲ, ಅಂದ್ರೆ ಹುಷಾರಿಲ್ಲ ಅಂದರೂ ಪಾತ್ರೆಗಳು ನುಂಗ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಅಷ್ಟು ಇದು ಮಾಡಿದ್ರು ನೀನು ಅದೊತ್ಕೊಂಡು ಹೋಗಿದ್ಯಾ ಇದೊತ್ಕೊಂಡು ಹೋಗಿದ್ಯಾ ಅಂತೇಳಿ ಹೇಳ್ತಾರೆ ಇವತ್ತು ಅವರು ಸರ್ ನಿಖಿಲ್ ಸರು. ನಾವು ಏನು ಎತ್ಕೊಂಡು ಹೋಗಿದ್ದೀವಿ ಮನೆಗೆ ಬಂದು ನೋಡಿದ್ದೀವಿ ಸರ್. ಅವರು ನಮ್ಮ ಸಂಬಳ ಹಾಕಿ ಸೆಟ್ಲ್ಮೆಂಟ್ ಮಾಡಿದ್ರೆ ನಾನು ಕೆಲಸಕ್ಕೆ ಬರೋದು. ಕೊರಟಗೆರೆ ತಾಲೂಕು ಇಂದಿರಾ ಕ್ಯಾಂಟೀನ್ ಏನು ತಾಲೂಕು ಆಫೀಸ್ ಮುಂಭಾಗ ಇರೋಂಥ ಇಂದಿರಾ ಕ್ಯಾಂಟೀನಲ್ಲಿ ಈ ಕಾರ್ಮಿಕರಿಗೆ 7 ತಿಂಗಳಿಂದ ಸಂಬಳ ಕೊಡದೆ ಯಾರ ಕಾಂಟ್ರಾಕ್ಟ್ರು ಹೆಸರೇನು ನಿಖಿಲ್ ಅಂತ ಹೇಳಿ ಇವ್ರನ್ನೆಲ್ಲ ವಂಚಿಸಿ, ಜೊತೆಗೆ ಯಾವುದೇ ಇಲ್ಲಿ ಸಂಬಂಧಪಟ್ಟ ಏನು ರೇಷನ್ನು ಕೂಡ ತಂದುಕೊಡದೆ ಇವ್ರ ಕೈಗೂ ಸಿಗದೆ ಫೋನ್ನು ರಿಸೀವ್ ಮಾಡಿದೆ. ಇವತ್ತು ಎಷ್ಟೋ ಜನ ಪಾಪ ಇಲ್ಲಿ ತಾಲೂಕು ಆಫೀಸ್ ಹತ್ರ ಬರೋಂಥ ಬಡ ಜನರು ಇಲ್ಲಿಂದ ಎಲ್ಲೋ 5 ರೂಪಾಯಿಗೆ ಅಗ್ಗವಾಗಿ, ಅಂದರೆ ಹಳ್ಳಿಗಳಿಂದ ಬಂದಿರ್ತಾರೆ, ಅವರಿಗೆ ಬರೋಕ್ಕೆ ಬಸ್ ಚಾರ್ಜೇ ಇರಲ್ಲ ಅಂಥವ್ರು 5 ರೂಪಾಯಿಗೆ ಇಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಫುಡ್ ಸಿಗ್ತೈತೆ ಅನ್ನೋ ಧೈರ್ಯದಿಂದ ಅಲ್ಲಿಂದ ಬಂದಿರ್ತಾರೆ. ಪ್ರತಿಯೊಂದು ಹಳ್ಳಿಗಳಿಂದ ಇಲ್ಲಿ ತಾಲೂಕು ಆಫೀಸ್ ಹತ್ರಲ್ಲೂ ಕೂಡ ಬೇಗ ಕೆಲಸ ಆಗಲ್ಲ. ಆ ಕೆಲಸದ ಸಮಯದಲ್ಲಿ ಇಲ್ಲಿ ಊಟ ಅಂತ ಬಂದಾಗ ಎಷ್ಟೋ ಜನ, ಇವತ್ತು ನಾನು ಕಂಡಂಗೆ ಎಷ್ಟೋ ಜನ ಇಲ್ಲಿ ಬಡ ಜನರು ನಿರ್ಗತಿಕರು ಉಪವಾಸ ಹೋಗಿದ್ದನ್ನು ನಾನು ಕಣ್ಣಾರ ಕಂಡೆ. ಕೂಡಲೇ ಇದನ್ನು ಅವ್ರು ಸಂಬಂಧಪಟ್ಟ ಯಾರೋ ಒಂದು ಕಾಂಟ್ರಾಕ್ಟ್ ಇದ್ದಾನೆ ನಿಖಿಲ್ ಅನ್ನೋನ್ನ ದಯವಿಟ್ಟು ಅವನ ಮೇಲೆ ಮಾನ್ಯ ತಹಸೀಲ್ದಾರ್ ಮೇಡಮ್ ಕ್ರಮ ತಾಳಬೇಕು. ಇದಕ್ಕೆ ಮಾನ್ಯ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಕೂಡ ಕ್ರಮ ತಾಳ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಯಾವುದೇ ರೀತಿ ಪೆಂಡಿಂಗ್ ಬಾಕಿ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಎಲ್ರಿಗೂ ಇಲ್ಲಿ ಊಟದ ವ್ಯವಸ್ಥೆ ಮತ್ತು ತಿಂಡಿ ವ್ಯವಸ್ಥೆ ಕೂಡಲೇ ಆಗಬೇಕು. ಜೊತೆಗೆ ಇಲ್ಲಿ ಕೆಲಸ ನಿರ್ವಹಿಸೋಂಥ ಕಾರ್ಮಿಕರಿಗೂ ಕೂಡ ಕೂಡಲೇ ಅವ್ರಿಗೇನು 7 ತಿಂಗಳು ಸಂಬಳ ಬಾಕಿ ಇದೆ ಅದನ್ನು ಕೂಡ ಚುಕ್ತಾ ಮಾಡಬೇಕು ಅಂತೇಳಿ ನಾನು ಮಾಧ್ಯಮದ ಮೂಲಕ ಕೇಳ್ತೀನಿ. ಲಾಸ್ಟ್ ಟೈಮ್ ಒಂದು 7-8 ಮಂತ್ಸ್ ಬ್ಯಾಕ್ ಒಂದು ಅಕ್ಕಿ ಚೆನ್ನಾಗಿರಲ್ಲ ರಿಪ್ಲೇಸ್ಮೆಂಟ್ ಕಳಿಸ್ತೀವಿ. ಅಲ್ಲಿಂದ ಇಲ್ಲಿವರೆಗೂ ಹೊರಗಡೆ ಸಾಲ ತೊಗೊಂಡ್ಬಂದು 2 ತಿಂಗಳು ಮೇಡಮ್, ಅದು 2 ತಿಂಗಳು 18,000 ಅಂದರೆ ಇವತ್ತೇನು ಹುಟ್ಟುತ್ತೋ ಬೆಳಗ್ಗೆ ಒಂದು 1,000 ರೂಪಾಯಿ ಹುಟ್ಟುತ್ತೆ ಅಂತ 1,000 ರೂಪಾಯಿ ಏನು ಬರುತ್ತೆ ಮಧ್ಯಾಹ್ನಕ್ಕೆ ಅಕ್ಕಿ ಬೇಳೆ ತರಕಾರಿ ಆ ಥರ ಮೇಂಟೈನ್ ಮಾಡಬೇಕು. ಅಲ್ಲಿ ಅಂಗಡಿ ಸಾಲ್ದಾರ ಏನಂತಾರೆ ಯಾವುದೇ ಕಾಲಕ್ಕೆ ಏನು ಕೊಡ್ತೀಯಪ್ಪ, ಏನೋ ಒಂದು ಚೆಕ್ ಕೊಡ್ತೀಯಾ ನೀನು ಈಗ ಬೇಕಾದ್ರೆ ಸಾಲ ಕೊಡ್ತೀನಿ. ಸುಮ್ಮನೆ ಯಾರೋ ಇದಕ್ಕೆ ಯಾರೋ ಬರ್ತಾರೆ ಏನು ಗೊತ್ತಾಗ ನಾನು ಹೆಂಗೆ ಯಾರು ನಂಬ್ಕೊಂಡು ಸಾಲ ಕೊಡ್ತೀನಿ. ಮೊನ್ನೆ ಸಾಲ ಕೇಳಕ್ಕೆ ಹೋಗಕ್ಕೆ ಖಂಡಿತ ಕೊಡಲ್ಲಪ್ಪ. ನಮಗೆ ಒಂಥರ ಬೇರೆ ಸುಮ್ಮಗಾರಾಗಿ ವಿಚಾರ ಮಾಡೋಣ ಅಂತ ಈ ಟೈಮಿಗೂ ನಾವು ಮಧ್ಯಾಹ್ನ ಊಟ ಟೊಮೊಟೊ ಬಾತ್ ಮಾಡಿದ್ದಾರೆ ಅಂದ್ಬಿಟ್ಟು ಟೊಮೊಟೊ ಬಾತ್ ಮಾಡಿದ್ವಿ. ಏನಕ್ಕೆ ಮಾಡಿದ್ದೀರಾ, ನಿಮಗಿರೋದೇನು ಅನ್ನ ಸಾಂಬಾರು ಯಾಕೆ ಮಾಡಿಲ್ಲ ಅಥವಾ ಹೊಡೆಯೋಕ್ಕೆ ಬಂದಿದ್ದು ಕೊಡ್ತೀನಿ. ಅದೇ ಮೇಡಮ್ ಸ್ಯಾಲ್ರಿ ಆಗಿಲ್ಲ. ನಾನು ಅವಾಗ ಎಷ್ಟು ಸತಿ ನಾನು ಬಂದಾಗ ಒಂದು ಸತಿ ಗಮನ ತರಲಿಲ್ಲ. ನೀವು ಸುಮ್ಮನೆ ಇದ್ದರು ನನಗೆ ಪರ್ಸನಲ್ ಇದೆ ಪಡೆಯೋರು ನಮ್ಗೆ ಯಾವ ತಗೋಬೇಕು ಯಾರು ತಗೋಬೇಕು ತಗೋಬಾ ತಂದ ಎಲ್ಲ ಮೊನ್ನೆ ನ್ಯೂಸ್ ಆದಮೇಲೆ 2 ತಿಂಗಳು ಪೇಮೆಂಟ್ ಆಗ್ತೀನಿ ಅಂತ ಹೇಳಿದ್ರು. ನಮ್ಮ ಬಂದಿದ್ದ ವ್ಯಕ್ತಿಗೆ ಬಂದ್ಬಿಟ್ಟು 2 ತಿಂಗಳು ಆಗ್ತೀನಿ ಅಂದ್ಬಿಟ್ಟು ಅವ್ರೊಬ್ಬರನ್ನ ಕರೆಸಿ ಮಾತಾಡಿದ್ದಾನೆ. ಆಗ್ತೀನಿ ಅಂತ ಒಂದು ಅರ್ಧ ಗಂಟೆಲಿ ಆಗ್ತೀನಿ ಅಂತ ಹೋದನು ನಾಪತ್ತೆಯಾಗಿ ಇವತ್ತಿನವರೆಗೂ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಈಗ ಮಾಡಿದ್ರೆ ಜನಗಳ ಸಮಸ್ಯೆ ಇವ್ರ ಸಮಸ್ಯೆ ಬನ್ನಿ ಮೇಡಮ್ 10 ನಿಮಿಷಕ್ಕೆ ಇರಲ್ಲ. 6 ಗಂಟೆ 6:15ಗೆ ಸ್ಟಾರ್ಟ್ ಮಾಡಿರ್ತೀವಿ. ಏನಪ್ಪ ಕತೆ?
ಎಲ್ಲಿವರೆಗೂ ನೀವು ಪೇಮೆಂಟ್ ಮಾಡಿದ್ದೀರಾ? ಏಪ್ರಿಲ್ವರೆಗೂ ಮಾಡಿದ್ದೀರಾ ನೀವೆಲ್ಲ? ಏಪ್ರಿಲ್ವರೆಗೂ ಮಾಡಿದಾರಾ ನಿಮ್ಮದು? ಒಂದು ತಿಂಗಳು ಮೇಡಮ್ ರೇಷನ್ ಅಲ್ಲ, ಏಪ್ರಿಲ್ವರೆಗೂ ಪೇಮೆಂಟ್ ಆಗಿದೆಯಾ? ಅಂದರೆ 4 ತಿಂಗಳದ ಪೇಮೆಂಟ್ ಬರಬೇಕಾಗುತ್ತೆ. ಮೇ, ಜೂನ್, ಜುಲೈ, ಆಗಸ್ಟ್ 4 ತಿಂಗಳದ ಪೇಮೆಂಟ್. ಹಾಂ, ಗ್ಯಾಸ್ ಸಿಲಿಂಡ್ರು ಇಲ್ಲ. ಭಾಸ್ಕರ್ ಸ್ಟೋರ್ಸ್ ಯಾವುದು ಒಂದು ಕೊಡ್ತಿದ್ದಾನಾ? ಭಾಸ್ಕರ್ ಸ್ಟೋರ್ಸು ಕೊಡ್ತಿದ್ವಿ. ಮಧ್ಯಾಹ್ನದ ಊಟ, ರಾತ್ರಿ ಯಾವ್ದಾದ್ರು ಒಂದು ಹೊತ್ತು ಏನಾದ್ರೂ ವೆಂಡರ್ ಕೊಡಲಿಲ್ಲ ಅಥವಾ ಇಲ್ಲಿ ಗ್ಯಾಸ್ ಇರಲಿಲ್ಲ ಅದು ಇದು ಅಂತ ಅಂದರೆ ಇವಾಗ ಅಂಗಡಿಗೆ ಹೋಗಪ್ಪ. ಈಗ ಅಂಗಡಿಗೆ ಕಳಿಸ್ತೀನಿ, ಆ ವೆಂಡರ್ ಹತ್ರ ಏನೇನು ಬೇಕು ಅದೆಲ್ಲ ಇವಾಗ ಕೊಡಿಸ್ಬಿಟ್ಟು ನಾಳೆಯಿಂದ ಅದು ಕರೆಕ್ಟಾಗಿ ಆಗಬೇಕು. ಈಗ ಸಂಬಳದ್ದು ಒಂದು ವಾರದ, ಈಗ ನೆಕ್ಸ್ಟ್ ವೀಕ್, ಇವತ್ತು ಎಷ್ಟಪ್ಪ ಡೇಟ್? ಇವತ್ತು 23rd. ನೆಕ್ಸ್ಟ್ ವೀಕ್ 30th ಒಳಗೆ ಅವ್ರ ಸ್ಯಾಲ್ರಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ನಂಗೆ ಅದೆಲ್ಲ ಕತೆ ಪುರಾಣ ಬೇಡಪ್ಪ. ಇವ್ರ ಸ್ಯಾಲ್ರಿ ಯಾವಾಗ ಆಗುತ್ತೆ ಅಷ್ಟೇ, 4 ತಿಂಗಳಿಗೆ ಯಾವಾಗ ಆಗುತ್ತೆ. ಮುಂದಿನ ವಾರ ಅಂದರೆ ನೆಕ್ಸ್ಟ್ 30th ಅಷ್ಟೊಳಗೆ ಆಗಿರುತ್ತೆ ಅವ್ರದ್ದು. ಓಕೆ, ಇದು ವೆಂಡರ್ಗೆ ಇವತ್ತು ನಾನು ಇವಾಗ ಕಳಿಸ್ತೀನಿ. ಯಾರಪ್ಪ ನೀವು, ನಿಮಗೆ ಯಾರು ಹೋಗ್ತೀರಾ? ಕಾಮರಾಜು ಈಗ ಅಂಗಡಿ ಹತ್ರ ಹೋಗ್ತಾರೆ, ವೆಂಡರ್ಗೆ ಫೋನ್ ಮಾಡಿ ಕೊಡಿಸ್ತಾರೆ. ನೀವು ಏನೇನು ಬೇಕೋ ಅವ್ರಿಗೆ ಹೇಳ್ತಾರೆ, ನೀವು ಅವ್ರಿಗೆ ಹೇಳ್ಬಿಟ್ಟು ನಾಳೆಯಿಂದ ಒಂದೊತ್ತೂ ಮಿಸ್ ಆಗಬಾರ್ದು. ಮಿಸ್ ಆಯಿತು ಅಂದರೆ ನಿಖಿಲ್ ನೇಮಲ್ಲಿ ಆ್ಯಕ್ಷನ್ ಶುರು ಆಗುತ್ತೆ. ಹೌದಪ್ಪ, 1 ತಿಂಗಳದಾಗಿದೆ, ಇನ್ನೂ 4 ತಿಂಗಳದ್ದು. ಈಗ ಇವ್ರಿಗೆ ರೇಷನ್ ಅಪ್ಪ ಅಡುಗೆ ಮಾಡೋದಕ್ಕೆ ಅಂಗಡಿಗೆ ಹೋದ್ರೆ ಫೋನ್ ಪೇ ಮಾಡ್ಕೊಂಡು ಈಗ ನಾಳೆ ಬೆಳಗ್ಗೆ ತಿಂಡಿ ಏನು ಮಾಡಿಸ್ತೀನಿ ಹೇಳು? ನಾನು ಬೆಳಗ್ಗೆ ತಿಂಡಿ ನಾನು ಇಲ್ಲಿಗೆ ಬರ್ತೀನಿ. ನಾಳೆ ಮೆನು ಚಾಟ್ ಏನಪ್ಪ ನಾಳೆ ವಾಂಗಿಬಾತು ಅಥವಾ ಇಡ್ಲಿ ಇದೆ. ಏನು ರೇಷನ್ ಕೊಡಿಸ್ತೀಯಪ್ಪ ನಾಳೆ ಬೆಳಗ್ಗೆ ತಿಂಡಿ? ನಾನು ನಮ್ಮ ಫ್ರೆಂಡ್ಸ್ ಎಲ್ಲ